ಅದರಲ್ಲಿ ಪ್ರಮುಖವಾದವು ಅಂತ ಹೇಳಿದರೆ ಮೊದಲನೇ ಕಾರ್ಯಕ್ರಮ ಕೃತಾರ್ಥ ಎನ್ನುವಂಥ ಕಾರ್ಯಕ್ರಮ ಇತ್ತೀಚೆಗೆ ಉಳ್ಳಾಲದ ಮೊಗವೀರ ಶಾಲೆಯಲ್ಲಿ ಅಂದರೆ ಸುಮಾರು ಒಂದು 25 ಶಿಕ್ಷಕರಿಗೆ ಗುರುವಂದನೆಯನ್ನು ಸಲ್ಲಿಸುವ ಮುಖಾಂತರ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ತದನಂತರದಲ್ಲಿ ವೃಕ್ಷ ಎನ್ನುವಂಥ ಕಾರ್ಯಕ್ರಮ ಮಕ್ಕಳು ಹಾಗೂ ಜನಸಾಮಾನ್ಯರಲ್ಲಿ ಪ್ರಕೃತಿಯ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ವೃಕ್ಷ ಎನ್ನುವಂಥ ಕಾರ್ಯಕ್ರಮ ಇತ್ತೀಚೆಗೆ ಉಳ್ಳಾಲದ ಭಗವತಿ ಕ್ಷೇತ್ರದಲ್ಲಿ ಹಲವಾರು ಅಭ್ಯಾಗತರ ನಡುವೆ, ಸಂಪನ್ಮೂಲ ವ್ಯಕ್ತಿಗಳ ನಡುವೆ ಬಹುಅದ್ದೂರಿಯಾಗಿ ನಡೆಯಿತು. ಇದೀಗ 3ನೇ ಕಾರ್ಯಕ್ರಮ ಉತ್ಥಾನ. ಭಾರತೀಯ ಕಲೆ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವುಗಳನ್ನು ಉತ್ಥಾನದೆಡೆಗೆ ಕೊಂಡೊಯ್ಯುವಂತಹ ಒಂದು ಪ್ರಯತ್ನ ಮಕ್ಕಳಲ್ಲಿ ಹಾಗೂ ಜನಸಾಮಾನ್ಯರಲ್ಲಿ ಭಾರತೀಯ ಕಲೆ, ಸಂಸ್ಕೃತಿ ಮತ್ತು ಸಂಸ್ಕಾರ ಇವೆಲ್ಲವುಗಳ ಬಗ್ಗೆ ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ. ಇದೀಗ ಮೊದಲನೆಯದಾಗಿ ಶಿವಸ್ತುತಿ, ಶ್ರೀ ನಟರಾಜ ಸ್ವಾಮಿಯನ್ನು ಸ್ತುತಿಸುವಂತಹ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಆರಂಭವನ್ನು ನೀಡುತ್ತಾರೆ. ಮೊದಲನೇ ಕಾರ್ಯಕ್ರಮವಾಗಿ ಕೃತಾರ್ಥ ಎಂಬಂತಹ ಕಾರ್ಯಕ್ರಮವನ್ನು ನಾವು ಅನುದಾನಿತ ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆಗೈದಂತಹ ಹಾಗೂ ಪ್ರಸ್ತುತ ಸೇವೆಗೈಯುತ್ತಿರುವಂತಹ ಎಲ್ಲ ಶಿಕ್ಷಕರಿಗೆ ನಾವು ಗುರುವಂದನೆಯನ್ನು ಸಲ್ಲಿಸುವುದರ ಮೂಲಕ ಆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಾವು ಮಾಡಿದ್ದೇವೆ. ಹಾಗೆ 2ನೇ ಕಾರ್ಯಕ್ರಮವಾಗಿ ಶ್ರೀ ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ವೃಕ್ಷ ಎಂಬಂತಹ ವಿಶಿಷ್ಟ ಕಾರ್ಯಕ್ರಮ, ನಾಟ್ಯದ ಮೂಲಕ ಪ್ರಕೃತಿ ಉಪಾಸನೆಯನ್ನು 2ನೇ ಕಾರ್ಯಕ್ರಮವಾಗಿ ನಾವು ಬಹಳ ಸಂಭ್ರಮದಿಂದ ಆಚರಿಸಿದ್ದೇವೆ. ಇದೀಗ 3ನೆಯ ಕಾರ್ಯಕ್ರಮದ ಅಂಗವಾಗಿ ಉತ್ಥಾನ ಎಂಬ ಶೀರ್ಷಿಕೆಯಡಿಯಲ್ಲಿ ಬಾಲ ಸಂರಕ್ಷಣಾ ಕೇಂದ್ರ ಪುತ್ತಾರು ಇಲ್ಲಿ ಈ ಹೊತ್ತಿನಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಬಹಳ ಸಂತೋಷ ಪಡುತ್ತೇವೆ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಶ್ರೀ BR ಪಂಡಿತ್, ನಿರ್ದೇಶಕರು PLD ಬ್ಯಾಂಕ್ ಮಂಗಳೂರು, ಇವರ ಜೊತೆ ನಾವು ಮಾತಾಡಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಹಾಗೆ ಈ ಹೊತ್ತಿಗೆ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಎಲ್ಲ ಮಕ್ಕಳಿಗೆ ಹಾಗೆ ಕಲಾ ಪೋಷಕರಿಗೆ ಹಾಗೂ ಕಲಾಭಿಮಾನಿಗಳಿಗೆ ತಮ್ಮ ಮಾತುಗಳ ಸವಿನುಡಿಗಳನ್ನು ನೀಡಲಿದ್ದಾರೆ. ಅವರಿಗೆ ಗುರುಕುಲದ ವತಿಯಿಂದ ನಾನು ಸ್ವಾಗತಿಸ್ತೇನೆ.
ವರ್ಷಗಳ ಹಿಂದೆ ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಗುರುಗಳಿಂದ ಯೋಗಾಭ್ಯಾಸವನ್ನು ಪಡೆದು ಆ ವ್ಯಾಸಪೀಠದಲ್ಲಿ ಒಂದು 2,000 ಮಂದಿಗೆ ಉಚಿತವಾಗಿ ಯೋಗ ಶಿಕ್ಷಣ ನೀಡುವಂಥ ನಾನು ಯೋಗ ಶಿಕ್ಷಕ. ಆ ವಿಷಯದಾಗಿದ್ದರೆ ನಾನು ಇದರಲ್ಲಿ ಒಂದು ದಿನವಿಡೀ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡಲಿಕ್ಕೆ ನಾನು ಅರ್ಹ. ಆದರೆ ಈ ನಾಟ್ಯದ ಬಗ್ಗೆ ನನಗೆ ಅಷ್ಟೊಂದು ಅನುಭವವಿಲ್ಲ. ಆದರೆ ಅದರಿಂದ ಏನು ಪ್ರಯೋಜನ ಎಂಬುದನ್ನು ನನಗೆ ಗೊತ್ತಿದ್ದಷ್ಟು ಮತ್ತು ಹೇಳಲಿಕ್ಕೆ ನಾನು ಸಿಗ್ತೇನೆ. ಈ ನಾಟ್ಯ ಅಂತ ಹೇಳಿದರೆ ಪ್ರಥಮವಾಗಿ ನಾನು ಆ ಸಂದರ್ಭದಲ್ಲಿ ವ್ಯಾಸಪೀಠದಲ್ಲಿ ಆ ಭರತನಾಟ್ಯಕ್ಕೆ ನಡೀತಾ ಇದ್ದು ನಾವು ಯೋಗಾಭ್ಯಾಸಗಳನ್ನು ಪ್ರಾಣಾಯಾಮಗಳನ್ನು ಕ್ರಿಯೆಗಳನ್ನೆಲ್ಲ ಮಾಡೋ ಸಂದರ್ಭದಲ್ಲಿ ಒಂದು ಭಾಗದಲ್ಲಿ ಇಂಥ ನೃತ್ಯಗಳು ನಡೀತಿದ್ದ ನಾವು ಹೋಗಿ ನೋಡ್ತಾ ಇದ್ದು ಆ ಸಂದರ್ಭದ ಕೆಲವೊಂದು ಅನುಭವ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಪ್ರಧಾನವಾಗಿ ಇದೊಂದು ಪ್ರದರ್ಶನಕ್ಕೆ ಇರುವಂಥ ನೃತ್ಯ ಅಲ್ಲ, ಅಷ್ಟು ನಮ್ಗೆ ಗೊತ್ತು. ಇದೊಂದು ನಮ್ಮ ಭಾರತದಲ್ಲಿ ಈ ಕಲೆಗೆ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ವಿಶಿಷ್ಟವಾದಂಥ ಸ್ಥಾನಮಾನ ಇದೆ. ನಮ್ಮ ದೇಶದಲ್ಲಿ ಜನಿಸಿದಂಥ ಆಯುರ್ವೇದ ಆಗಲಿ ಅಥವಾ ನಮ್ಮ ದೇಶದಲ್ಲಿ ಜನಿಸಿದಂತಹ ಜ್ಯೋತಿಷ್ಯವಾಗಲಿ ಅಥವಾ ನಮ್ಮ ದೇಶದಲ್ಲಿ ಜನಿಸಿದ ಯಾವುದೇ ವಿದ್ಯೆಗಳಲ್ಲಿ ಕೂಡ ಇಡೀ ವಿಶ್ವಕ್ಕೆ ಧಾರ್ಮಿಕವಾಗಿರುವುದು ಗುರುಕುಲ ಸ್ಥಾನದಲ್ಲಿರುವುದು ನಮ್ಮ ಭಾರತ. ಆದ್ದರಿಂದ ಈ ನೃತ್ಯ ಕೂಡ ಈ ಭಾರತದಲ್ಲಿ ಉಗಮಿಸಿದೆ ಎನ್ನುವುದರ ಬಗ್ಗೆ ಎರಡು ಸಂಶಯ ಇಲ್ಲ. ವಿದೇಶಿ ನೃತ್ಯಕ್ಕೂ ನಮ್ಮ ಭಾರತೀಯ ನೃತ್ಯಕ್ಕೂ ತುಂಬ ವ್ಯತ್ಯಾಸಗಳಿವೆ. ಈ ಒಂದು ದೇಶೀಯ ನೃತ್ಯ ಏನಿದೆ ನೃತ್ಯದಲ್ಲಿ ನಮಗೆ ಪ್ರಧಾನವಾಗಿ ವಿದ್ಯಾರ್ಥಿಗಳಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸ್ಥಿರತೆ ಅಂತದಕ್ಕೋಸ್ಕರ ಈ ಒಂದು ನಾಟ್ಯ ತುಂಬ ಪ್ರಯೋಜನ. ನಮ್ಮ ದೇಹದಲ್ಲಿರುವಂಥ ಏನು 72,000 ನರನಾಡಿಗಳಿದೆ ಹಾಗೂ ಮಾಂಸಪೇಶಿಗಳಿದೆ, ಎಲುಬುಗಳಿದೆ. ಒಂದು 300 ಗ್ರಾಂ ತೂಕದ ನಮ್ಮ ಹೃದಯ ಇದೆ. ಒಬ್ಬ ಮನುಷ್ಯರನ್ನ 100 ವರ್ಷ 120 kg 100 ವರ್ಷದ ದೇಹ ಇದ್ರೂ ಕೂಡ ಭಗವಂತ ನಮಗೆ ಕೊಟ್ಟದ್ದು ಖಾಲಿ 300 ಗ್ರಾಂ ತೂಕದ ಹೃದಯ ಮಾತ್ರ. ಒಂದು ದಿವಸಕ್ಕೆ 500 ಗ್ಯಾಲನ್ ರಕ್ತವನ್ನು ಉತ್ಪತ್ತಿ ಮಾಡ್ತೇವೆ. ಇಡೀ ದೈಹಿಕ ಸಂಚಾರವನ್ನೇ ವಿಶಿಷ್ಟವಾಗಿ ಆ ಭಗವಂತ ನಿರ್ಮಾಣ ಮಾಡಿದ್ದಾನೆ. ಆದರೆ ಅದನ್ನು ನಾವು ಬಹಳ ಜಾಗ್ರತೆಯಿಂದ ನಮ್ಮ ಆಯುಷ್ಯ ಇರತಂಕ ನಾವು ಮುಂದಿರಿಸಿಕೊಂಡು ಹೋಗಬೇಕಾದ ಮನುಷ್ಯರಾದ ನಮ್ಮ ಧರ್ಮ. ಅದಕ್ಕೋಸ್ಕರವಾಗಿ ಇಂಥ ಒಂದು ಯೋಗಾಭ್ಯಾಸ, ಆ ನಾಟ್ಯ ಇತ್ಯಾದಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದರೆ ನಮಗೆ ಸದಾಶಿಗಳಾಗಿ ಬರಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಇದು ಇವತ್ತು ಮನೋವಿಜ್ಞಾನಿಗಳು ಕೂಡ ಇದರ ಬಗ್ಗೆ ಅಭಿಪ್ರಾಯ ಪಟ್ಟಿದ್ದಾರೆ. ಮನಸ್ಸಿಗೆ ಬದಲಾಗಬೇಕಾದ್ದು ನಮಗೆ ಸರಳವಾದಂಥ ಆಹಾರ. ದೇಹವನ್ನು ಬೇಕಾದ ಲಘು ಆಹಾರ ಘನಾಹಾರ ತೆಗೆದುಕೊಳ್ಬೋದು. ಆದರೆ ಮನಸ್ಸಿಗೆ ಆಹಾರ ಬೇಕಾದ್ರೆ ಇಂಥ ಈ ನೃತ್ಯಗಳು ನಾಟ್ಯಗಳು ಈ ರೀತಿ ಒಂದು ಸಂಸ್ಕಾರ ಬೆಳೆಸ್ಕೊಂಡು ಹೋದರೆ ನಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮಗೆ ತುಂಬ ಆರೋಗ್ಯಯುತವಾಗಿ ಬೆಳಲಿಕ್ಕೆ ಸಾಧ್ಯ. ಆದ್ದರಿಂದ ಇಂಥ ನಾಟ್ಯಗಳು ನಮ್ಮ ಮನೋವೃದ್ಧಿಗೆ, ಮನೋಶಾಂತಿಗೆ, ನನ್ನ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕೆ ತುಂಬ ಸಹಕಾರಿ ಎಂಬುದನ್ನು ನಾನು ಆ ದಿವಸ ತಿಳಿದುಕೊಂಡಂಥ ವಿಚಾರ. ಆದ್ದರಿಂದ ಇಂಥ ನೃತ್ಯಗಳಲ್ಲಿ ಇವತ್ತು ನಮ್ಮ ಭಾರತದಲ್ಲಿ ಅಭ್ಯಾಸ ಮಾಡಿಕೊಂಡು ಕೂಡ ವಿದೇಶಗಳಲ್ಲಿ ಬೇರೆ ಬೇರೆ ವಿದೇಶಗಳಲ್ಲಿ ಹೋಗಿ ನಮ್ಮ ಭಾರತದ ವಿದ್ಯೆಯನ್ನು ಪ್ರಚಾರ ಮಾಡಿದಂಥ ಅನೇಕ ನೃತ್ಯಪಟುಗಳಿದ್ದಾರೆ. ಆದ್ದರಿಂದ ಇದು ವಿದೇಶಿ ನೃತ್ಯ ಪಾಲಿಗೆ ಇದನ್ನು ತಿಳಿದುಕೊಳ್ಳಿ ಬರೋದಿಲ್ಲ. ಅದಕ್ಕಿಂತ ಎಷ್ಟೋ ಒಂದು ಉತ್ತಮ ಶಿಖರಕ್ಕೆ ಇದೆ. ಒಂದು ದಿವಸ ನಾನು ನಮ್ಮ ಶಿವರಾಮ್ ಕಾರಂತರನ್ನ ಭೇಟಿ ಆಗುವಂಥ ಒಂದು ಅವಕಾಶ ಇರ್ತೇನೆ. ನಾನು 11 ಗಂಟೆ ರಾತ್ರಿಗೆ ನಾನು ಜಿಲ್ಲಾ ಮಟ್ಟದ ಯೋಗ ಸಮ್ಮೇಳನ ಮಾಡೋ ಸಂದರ್ಭದಲ್ಲಿ ಅವರನ್ನು 11 ಗಂಟೆ ರಾತ್ರಿ ಭೇಟಿ ಆಗುವಂಥ ಅವರ ಕಡೆ ತೀರ್ಥ ಭಾರತ ಅಂತ ಹೇಳ್ತಾರೆ. ಅವರು 90 ವರ್ಷ ಪ್ರಾಯ ಅವರಿಗೆ. ಆಗ ನಾನು 11:30ಕ್ಕೆ ಹೋದಾಗ ಅವರು ಈ ತಾಳಮಧ್ಯದ ಯಕ್ಷಗಾನ ನೃತ್ಯ ಮಾಡ್ತಾ ಇದ್ರು 11 ಗಂಟೆ ರಾತ್ರಿ. ನಾನು ಕೇಳಿದ ಅವ್ರ ಹತ್ರ ಹೋಗಿ, ಹೇಳಿ ಸರ್, ಇದು ನನ್ನನ್ನು ಇಷ್ಟವರೆಗೆ ದೀರ್ಘಾಶಯ ಕೊಂಡೋಗಕ್ಕೆ ಈ ನನಗೆ ನಾಟ್ಯ ಸಹಾಯ ಮಾಡುತ್ತೆ ಎಂಬ ಮಾತನ್ನು ಅವರು ನನಗೆ ಒಂದು ವಿಷಯ ಹೇಳಿದರು. ಆದ್ದರಿಂದ ನಾನು ಇಷ್ಟು ಹೇಳಬಲ್ಲೆ, ಇಂಥ ಒಂದು ಮಂತ್ರ ನಾಟಕಗಳ ಗುರುಕುಲ ಕೇಂದ್ರದವರು ಈ ಒಂದು ನಡೆಸುವಂತಹ ಏನಿದೆ ಈ ಒಂದು ಸಂಘಟನೆ ಏನು ಕೆಲಸ ಇದೆ, ಇದರಿಂದ ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಜನ್ರೇಷನ್ಗೆ ಒಳ್ಳೆಯ ಒಂದು ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯವನ್ನು ಕೊಡುವಂತಹ ಒಂದು ಚೇತನವಾಗಲಿ. ಈ ಒಂದು ಸಂಸ್ಥೆ ನಡೆಸುತ್ತಿರುವಂತಹ ಎಲ್ಲ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಇಂಥ ಒಂದು ಸಂಘಟನೆಯನ್ನು ಮುಂದೆ ಕೊಂಡು ಹೋಗುವ ಆ ಭಗವಂತನು ಆ ಸಶಕ್ತಿಯನ್ನು ಕೊಡಲಿ. ಮುಖಾಂತರವಾಗಿ ಈ ಒಂದು ಸಂಸ್ಥೆ ದೇಶಾದ್ಯಂತ ವಿದೇಶದಲ್ಲಿ ಪ್ರಜ್ವಲಿಸಲಿ. ಆ ಮುಖಾಂತರ ಆ ದಿವ್ಯ ಉಳಿಸೋಕ್ಕೆ ಸಾರ್ಥಕವಾಯಿತು ಎಂಬುದು ನನ್ನ ಅನಿಸಿಕೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾನು ನೋಡಿಕೊಂಡೆ ಏನಂತೇಳಿದರೆ, ಇಂಥ ಒಂದು
ಕಾರ್ಯಕ್ರಮ ಉಗಮ ಆಗುವಾಗ ನಾವು ಪ್ರತಿಯೊಂದಿರುವಂತಹ ಮನುಷ್ಯರು ಸೌರಮಂಡಲದಲ್ಲಿ ನವಗ್ರಹಗಳು ಯಾವ ರೀತಿ ಇದೆ ಎಂದು ನಾನು ಸ್ವಲ್ಪ ಯೋಚನೆ ಮಾಡಲಾಗ್ತೀನಿ. ಅದಕ್ಕೋಸ್ಕರವಾಗಿ ನರೇಶ್ವರು ಹೇಳಿದರು, ಸಂಧ್ಯಾ ಗಂಟೆ 5 ಗಂಟೆಗೆ ನಮ್ಮ ಉದ್ಘಾಟನೆ ಆಗ್ತದೆ ಅಂತೇಳಿ. ಆಗ ಆ ಸಂಧ್ಯಾ 5 ಗಂಟೆ ಉದ್ಘಾಟನೆ ಆಗುವಾಗ ಈ 12 ರಾಷ್ಟ್ರಗಳಲ್ಲಿ 9 ಗ್ರಹಗಳು ಎಲ್ಲಿದೆ ಅಂತ ಹೇಳಿದ್ರೆ ಬಹಳ ಆಶ್ಚರ್ಯ ಆಗಿದ್ದು. ನಾವು ಉದ್ಘಾಟನೆ ಸಂದರ್ಭ ಅದು ಕುಂಭಲಗ್ನವಾಗಿತ್ತು. ನಾನದು ಗಂಟಾಶಾಸ್ತ್ರ ಅಭ್ಯಾಸ ಮಾಡಿ ಇಲ್ಲಿ ಬಂದಿದೆ. ಕುಂಭಲಗ್ನ ಆಗಿತ್ತು. 9ರಲ್ಲಿ ಗುರು ಶುಕ್ರ ಇದ್ದರು. ತುಲಾರಾಶಿಯಲ್ಲಿ 2 ಬೃಹತ್ ಗ್ರಹಗಳಿತ್ತು. ಭಗವಚಾರ್ಯ ಮತ್ತು ದೇವಾಚಾರ್ಯ 2 ಗ್ರಹಗಳು ತುಲಾರಾಶಿಯಲ್ಲಿತ್ತು. ಲಗ್ನದ 4ನೇ ಭಾಗದಲ್ಲಿ ಉಚ್ಚಕ್ಷೇತ್ರ ಚಂದ್ರಗ್ರಹ ಇತ್ತು. ಅದೇ 12ನೇ ಭಾಗ ತಂತ್ರಸ್ಥಾನದಲ್ಲಿ ಉಚ್ಚಸ್ಥಾನ ಅಂತ ಕುಜಗ್ರಹ ಇತ್ತು ಅಲ್ಲಿ. ಅದೇ ಪ್ರಕಾರವಾಗಿ ಅಷ್ಟಮ ಮಹಾ ಸಾನ್ನಿಧ್ಯ ಭಾವದಲ್ಲಿ ಸೂರ್ಯಗ್ರಹ ಮತ್ತು ಬುಧಗ್ರಹ ಇತ್ತು. ಅದು ಮೌಢ್ಯ ಆಗಿರಲಿಲ್ಲ ಸೂರ್ಯನ ಕಿರಣಕ್ಕೆ, ಅದು ಇನ್ನೂ ಮೌಢ್ಯ ಆಗಿತ್ತು, ಇನ್ನೂ 4 ದಿವಸ ಇತ್ತು. ಆದ್ದರಿಂದ ನಾವು ಉದ್ಘಾಟನೆ ಮಾಡಿದಂಥ ಈ ಸಮಯವು ಕುಂಭಲಗ್ನವಾಗಿದ್ದ ಕಾರಣ, ಅದಕ್ಕೆ ಬೃಹಸ್ಪತಿ ದೃಷ್ಟಿ ಇದ್ದ ಕಾರಣ, ಅದು ಆ ಶುಕ್ರ ಗ್ರಹ ಕೂಡ ಈ ನಾಟಕಕ್ಕೆ ಕಾರಕ ಗ್ರಹವಾದಂತಹ ನವಗ್ರಹಗಳಲ್ಲಿ ಒಂದು ಅತಿ ಉತ್ಕೃಷ್ಟವಾದ ಗ್ರಹವಾದ ಕಾರಣ ಈ ಸಂಸ್ಥೆಯು ಖಂಡಿತವಾಗಿ ಉನ್ನತ ಮಟ್ಟದಲ್ಲಿ ಮುಂದುವರಿಕೆ ಆ ಸೌರಮಂಡಲದಲ್ಲಿರುವ ನವಗ್ರಹಗಳು ಕೂಡ ಅನುಗ್ರಹ ಇದೆ ಎಂಬುದನ್ನು ಕೂಡ ನಾನು ತಿಳಿದುಕೊಂಡೆ. ಇಂಥ ಒಂದು ಅವಕಾಶವನ್ನು ಕೊಟ್ಟಂತಹ ಈ ಸಂಸ್ಥೆಯ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ ಹಾಗೂ ಹೆಚ್ಚಾಗಿ ನೀಡಿದ ನರೇಶ್ ಅವರಿಗೆ ನಾನು ಧನ್ಯವಾದಗಳನ್ನು ಕೊಡ್ತಾ, ಜನ್ಮಕ್ಕೆ ಕರ್ತನದಂತ ತಂದೆ, ಅದು ನಮಗೆ ಕಣ್ಣಿ ಕಾಣುವಂಥ ದೇವರು. ಬಾಕಿದೆಲ್ಲ ನಾವು ದೇವರಿಂದ ನಮ್ಮ ನಂಬಿಕೆ, ನಮ್ಮ ಹಿರಿಯರು ಮಾಡಿಸಿಕೊಟ್ಟಂಥ ಆಕಾರ, ಬಿಂಬ, ರೂಪಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಎರಡನೇದು ನನ್ನ ದೃಷ್ಟಿಯಲ್ಲಿ ದೇವರನ್ನು ಕಾಣೋದು ನಾವು ಇಂಥ ಪುಟ್ಟ ಮಕ್ಕಳ ಜೊತೆ. ಈ ಮಾತು ಯಾಕೆ ಹೇಳ್ತೇನೆ ಹೇಳಿದರೆ, ಮಂತ್ರನಾಟ್ಯಕಾಲ ಈ ಗುರುಕುಲ ಅವರ 5ನೇ ವರ್ಷದ ಪಂಚಮ ಕಾರ್ಯಸಿದ್ಧಿ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅಂಥ ಒಂದು 3ನೇ ದಿನದ ಅವರ ಈ ಉತ್ತಮ ಕಾರ್ಯಕ್ರಮವನ್ನು ಈ ಮಕ್ಕಳ ಜೊತೆಯಲ್ಲಿ ಹಂಚಿಕೊಳ್ತಾ ಅಂತ ಹೇಳಿದರೆ, ಆ ಒಂದು ಗುರು ಇವತ್ತು ಮಕ್ಕಳ ಜೊತೆಗೆ ಸದಾ ಇದ್ದಾನೆ ನನ್ನ ಅನಿಸಿಕೆ. ಯಾಕೆಂದರೆ ಅವರಿಗೆ ಈ ಒಂದು ಬಾಲಸರೋವರಕ್ಕೆ ಅಂತ ಹೇಳಿದರೆ ನಮಗೆ ಬಹಳ ಒಂದು, ನಾನು ಯಾವಾಗಲೂ ಹೇಳಿಕೊಂಡು ಅಂತರಿಸಬಾರ್ದು ಸರ್, ನಿಮ್ಮ ಅಲ್ಲಿ ಬಾಲಸರೋವರಕ್ಕೆ ಬರಬೇಕು. ಯಾಕೆಂದರೆ ಆ ಮಕ್ಕಳನ್ನು ಭೇಟಿಯಾಗಬೇಕು. ಹೇಗಿದ್ರೆ ನಾನು ನೋಡ್ತಾ ಇದ್ದೇನೆ, ತಮ್ಮ ಕ್ಷೇತ್ರ ರಾಜರಾಜೇಶ್ವರಿ ಬಂದಾಗ ಆ ಮುದ್ದಾದ ಮಕ್ಕಳು ಮಾಡುವಂಥ ಭಜನೆ, ಬಹುಶಃ ಬಬ್ಬುಗಟ್ಟೆ ಶಾಲೆಗೆ ಹೋಗುವಾಗ ನಾನು ಇಲ್ಲಿ ದಾರಿ ಸಿಕ್ಕಿದರೆ ಆ ಜೈ ಶ್ರೀರಾಮ್ ಎಂಬ ಆ ನುಡಿ ಮುತ್ತನ್ನು ಆಡುವಂಥದ್ದು ಈ ಬಾಲ ಸಂರಕ್ಷಣಾ ಕೇಂದ್ರದೊಳಗೆ ಒಳ ಪ್ರವೇಶಿಸುವಾಗ ಅವರಲ್ಲಿ ಇರ್ತಕ್ಕಂಥ ಜೈ ಶ್ರೀರಾಮ್ ಎಂಬ ಮಾತುಗಳು. ಯಾಕೆಂದರೆ ನಮ್ಮ ಮನೆಯ ಮಕ್ಕಳು ನಮ್ಮ ಮನೆಯಲ್ಲಿ ಅದನ್ನು ಮಾಡ್ತಾ ಇಲ್ಲ. ಈ ಬಾಲ ಸಂರಕ್ಷಣೆಯಲ್ಲಿ ಆ ಮಕ್ಕಳು ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಪೂರಕವಾಗಿ ಇಲ್ಲಿಯ ಅವರಿಗೆ ಕೊಡುವಂಥ ಬೋಧನೆ, ಆ ಬೋಧನೆ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಕೊಡ್ತಿಲ್ಲ ನನ್ನ ಅನಿಸಿಕೆ. ಯಾಕೆಂದರೆ ಇಲ್ಲಿಯ ಮಕ್ಕಳು ಇಷ್ಟು ಅನ್ಯೋನ್ಯತೆಯಿಂದ, ನಾವು ಮೊನ್ನೆ ಸಂಜೆ ಕೂಡ ನಾನು ಬಂದಿದ್ದೀನಿ, ಬರುವಾಗ ಆ ಮಕ್ಕಳು ಒಂದು ಇಷ್ಟು ಆತ್ಮೀಯತೆ ಇದ್ದರೆ ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯೋಣ, ಮಕ್ಕಳಿಗೆ ಇಂಥ ದೇವರ ಸ್ಥಾನದಲ್ಲಿ ಮಕ್ಕಳಿದ್ದಾರಲ್ಲ ಅಂತ ನಮಗೆ ಸ್ವಲ್ಪ ಹೆಮ್ಮೆ ಪಡಬೇಕಾಗ್ತದೆ. ಆದ್ದರಿಂದ ಇವತ್ತು ಈ ಮಂತ್ರ ನಾಟ್ಯ ಗುರುಕುಲದವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಇಟ್ಟುಕೊಂಡಿದ್ದಾರೆ ಹೇಳಿದರೆ ಬಹಳ ಸಂತೋಷ ವಿಚಾರ. ಅದರ ಜೊತೆಯಲ್ಲಿ ಆ ಗುರು ಇವತ್ತು ಏನು ನಾವು ಶೃಂಗೇರಿ ಜಗದ್ಗುರುಗಳಲ್ಲಿ ಹೋಗ್ತೇವೆ, ಚಾತುರ್ಯ ನಮಗೆ ಎಲ್ಲರಿಗೂ ಗೊತ್ತುಂಟು. ಪ್ರತಿಯೊಂದು ಜಾತಿಯಲ್ಲಿ ಗುರು ಬಲ ಇಲ್ಲಾಂದರೆ, ಬಹುಶಃ ಈಗ ನಮ್ಮ ಜ್ಯೋತಿಷ್ಯರು ಹೇಳ್ತಾರೆ ಗುರುಬಲ ಇಲ್ಲಾಂದರೆ ಅವನಿಗೆ ಏನು ಪ್ರಯೋಜನ ಇಲ್ಲ. ನಾವೆಲ್ಲ ಗುರುಗಳನ್ನು ನಂಬಿರ್ತಕ್ಕಂಥದ್ದು ಶೃಂಗೇರಿ ಮಠದ ಭಾರತೀಯ ತೀರ್ಥಂಗಳನ್ನು ಮತ್ತು ವಿಭೂತಿ ತೀರ್ಥ ಸ್ವಾಮೀಜಿಯವರನ್ನು. ಚಾತುರ್ಮಾಸ ಸಮಯ ಈಗ, ಈ ಚಾತುರ್ಮಾಸದಲ್ಲಿ ಇವತ್ತು ಇಲ್ಲಿಯ ಈ ಒಂದು ಮಕ್ಕಳ ಜೊತೆಯಲ್ಲಿ ಮಂತ್ರ ನಾಟಕರ ಗುರುಕುಲ ಕೂಡ ಇವತ್ತು ಕಾರ್ಯಕ್ರಮ ಹಾಕಿಕೊಂಡು ಹೇಳಿದರೆ ಆ ಗುರುಕುಲಕ್ಕೆ ಗುರುಗಳ ಆಶೀರ್ವಾದ ಸದಾ ಇದೆ ಅಂತ ನನ್ನ ಅನಿಸಿಕೆಯೊಂದಿಗೆ ಒಂದು ಉದ್ದೇಶ ಏನೆಂದರೆ, ಭಾರತೀಯ ಸಂಸ್ಕೃತಿಯಲ್ಲಿ ಭರತನಾಟ್ಯಕ್ಕೆ ತನ್ನದೇ ಆದಂಥ ವಿಶೇಷವಾದ ಒಂದು ಅರ್ಥ ಇದೆ, ಪ್ರಾಮುಖ್ಯತೆ ಇದೆ. ಭಾರತೀಯರು ಒಂದು ಕಾಲದಲ್ಲಿ ಒಂದು ಭರತನಾಟ್ಯ ಕಲೆಯನ್ನು ಹೆಚ್ಚಾಗಿ ಆಸ್ವಾದಿಸಿಕೊಂಡು ಬಂದವರು. ಆದರೆ ಆ ಕಾಲದಲ್ಲಿ ಈ ಭರತನಾಟ್ಯ ಕಲೆಗೆ ನಮ್ಮಿಂದ
ನಾವು ನಿರೀಕ್ಷಿದಷ್ಟು ಉತ್ತೇಜನ ಸಿಗ್ತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು, ಪ್ರತಿಯೊಂದು ಮನೆಯಲ್ಲಿ ಕೂಡ ಅವರ ಮಕ್ಕಳನ್ನು ಇಲ್ಲಿಯಾದರೂ ಒಂದು ಕಡೆಯಲ್ಲಿ ಭರತನಾಟ್ಯ ಕೇಂದ್ರ ಇದೆ ಆರಂಭದ ಆಗ್ತದ, ಅಲ್ಲಿಗೆ ತನ್ನ ಮಕ್ಕಳನ್ನು ಕಳಿಸಿ ಆ ಮೂಲಕ ಭರತನಾಟ್ಯ ಒಂದು ಕಲೆಯನ್ನು ಇನ್ನಷ್ಟು ಪ್ರಚಾರ ಮಾಡಬೇಕು. ಹಾಗೆ ಈ ಭರತನಾಟ್ಯದಿಂದ ನಮ್ಮ ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಾಗೆ ಆಗಬೇಕು ಎನ್ನುವ ಉದ್ದೇಶದೊಂದಿಗೆ ನಮ್ಮ ಮಕ್ಕಳನ್ನು ಕಳಿಸ್ತಾರೆ. ಆದರೆ ನಾವಿವತ್ತು ಹಲವಾರು ಸಂಸ್ಥೆಗಳನ್ನು ನಾವು ಇವತ್ತು ನೋಡ್ಬೋದು. ಹಲವಾರು ನಾಟ್ಯ ಕೇಂದ್ರಗಳು ನಮ್ಮ ಈ ಒಂದು ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಕಾರ್ಯಾಚರಣೆ. ಆದರೆ ಕೇವಲ ನಾಟ್ಯಕ್ಕೆ, ಭರತನಾಟ್ಯಕ್ಕೆ ಸಂಬಂಧಿಸಿದಂಥ ಒಂದು ಕಾರ್ಯಕ್ರಮವನ್ನು ಆಗ್ತಾ ಇದೆ. ಆದರೆ ಮಂತ್ರ ನಾಟಕಲ ಗುರುಕುಲ ಈ ಒಂದು ಸಂಸ್ಥೆ ವಿಭಿನ್ನವಾದ ಒಂದು ಕಾರ್ಯಕ್ರಮವನ್ನು ಕಳೆದ 3 ಕಾರ್ಯಕ್ರಮಕ್ಕೆ ನಾನು ಅದರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಬೇರೆ ಕಾರ್ಯಕ್ರಮಕ್ಕೆ ನನಗೆ ಹೋಗಲಿಕ್ಕೆ ಆಗಿಲ್ಲ. ಯಾಕಂದರೆ ನಮ್ಮ ಈ ಒಂದು ಸಂಸ್ಕೃತಿಯಲ್ಲಿ ಗುರುಗಳಿಗೆ ಮಹತ್ವದ ಪಾತ್ರ ಇದೆ. ಆ ನಿಟ್ಟಿನಲ್ಲಿ ಮಂತ್ರ ನಾಟಕಲ ಈ ಒಂದು ಸಂಸ್ಥೆ ಕಳಿಸಿದಂಥ ಗುರುಗಳಿಗೆ ಅವರನ್ನು ಸನ್ಮಾನಿಸಬೇಕು, ಅವರನ್ನು ಗೌರವಿಸಬೇಕು ಎನ್ನುವ ಉದ್ದೇಶದೊಂದಿಗೆ ಉಳ್ಳಾಲದಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ. ಅದಾದ ಬಳಿಕ ಉಳ್ಳಾಲದ ಭಗವತಿಯಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಮಾಡಿದೆ. ಈಗ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಬಹುಶಃ ಇಂದಿನ ಈ ಒಂದು ಕಾಲಘಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ವೈವಿಧ್ಯಮಯವಾಗಿ ನಡೆಯಬೇಕು. ಆ ಮೂಲಕ ಈ ಒಂದು ಭರತನಾಟ್ಯ ಕಲೆಯನ್ನು ಇನ್ನಷ್ಟು ಒತ್ತುಗೇರಿಸುವ ಉದ್ದೇಶ ಆ ಸಂಸ್ಥೆಗೆ ನೀಡುವಲ್ಲಿ ನಾನು ಇಚ್ಛೆಪಡ್ತೇನೆ. ಕಲೆ ಎಂಬುದು ಅದು ನಿಂತ ನೀರಾಗಿರಬಾರ್ದು, ಅದು ಯಾವಾಗಲೂ ಹರಿಯುತ್ತಿರುವ ನೀರಾಗಿರಬೇಕು. ತನಗೆ ಗೊತ್ತಿದ್ದಂಥ ಒಂದು ಕಲೆ ಏನಿದೆಯಾ ಅದನ್ನು 10 ಜನರಿಗೆ ಕಳಿಸಿ ಆ ಮೂಲಕ ಇನ್ನಷ್ಟು ಪ್ರತಿಭೆಗಳನ್ನು ಈ ಒಂದು ಸಮಾಜಕ್ಕೆ ಕೊಡುವಲ್ಲಿ ಮಂತ್ರ ನಾಟಕಲ ಗುರುಕುಲ ಪ್ರಯತ್ನಿಸಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಯ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿನಿಗಲೆನ್ನುವ ಆರೈಕೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಹೇಳಬೇಕು. ಯಾಕಂದರೆ ಬಾಲ ಸಂರಕ್ಷಣಾ ಕೇಂದ್ರ ಕುಟುಂಬದಲ್ಲಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬಹುಶಃ ಈ ಬಾಲ ಸಂರಕ್ಷಣಾ ಕೇಂದ್ರದ ಎಲ್ಲ ಕುಟುಂಬದ ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಅವಕಾಶ ಸಿಕ್ಕಿದೆ. ಈ ಬಾಲ ಸಂರಕ್ಷಣಾ ಕೇಂದ್ರದ ಹಲವಾರು ವಿದ್ಯಾರ್ಥಿಗಳು ನಾನು ನೋಡಿದ್ದೇನೆ. ಜಾನಪದ ಕ್ರೀಡೆಯಲ್ಲಿ, ಜಾನಪದ ನೃತ್ಯದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದೆ. ಹಾಗೆ ಹಲವಾರು ಕಾರ್ಯಕ್ರಮ ನೀಡ್ತಾ ಬಂದಿದೆ. ಒಳ್ಳೊಳ್ಳೆಯ ನೃತ್ಯ ಪಟುಗಳಿದ್ದಾರೆ. ಅವರು ಕೂಡ ಮುಂದೆ ಕೂಡ ಹಲವಾರು ಕಡೆ ಭಾಗವಹಿಸಿ ಬಹುಮಾನ ಕಟ್ಟಲಿ, ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಿಮ್ಮ ಪ್ರತಿಭೆ ಪಸರಿಸಲಿ ಎನ್ನುವ ಉದ್ದೇಶದೊಂದಿಗೆ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಏರಲಿ ಎನ್ನುವ ಒಂದು ಆಲೋಚನೆ ಬಹಳ ಸಂತೋಷ. ಯಾಕೆಂತೇಳಿದ್ರೆ ಸಂಸ್ಥೆಯನ್ನು ಕಟ್ಟುವಂಥದ್ದು ಬಹಳ ಸುಲಭ. ಒಂದು 2 ಸೇರಿದ್ರು ಸಂಸ್ಥೆ ಕಟ್ತೇವೆ, 9 ಮಂದಿ ಇದ್ರೆ ಟ್ರಸ್ಟ್ ಮಾಡ್ತೇವೆ, ಒಂದು 23 ಮಂದಿ ಇದ್ರೆ ದೊಡ್ಡ ಯುವಕ ಮಂಡಲ ಮಾಡ್ತೇವೆ. ಆದರೆ ಅದನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ಬಹಳ ಕಷ್ಟ. ನಾನು ಕೂಡ ಸುಮಾರು ಒಂದು 10-13 ಸಂಘ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ, ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಆದರೆ ಅದನ್ನು ಬೆಳೆಸುವಂಥದ್ದು ಬಹಳ ಕಷ್ಟ. ಈ ನೆಲೆಯಲ್ಲಿ ನಮ್ಮ ಶ್ರಾವಣ್ ಕುಮಾರ್ ಅವರ ತಾಳ್ಮೆಯನ್ನು ಮೆಚ್ಚಬೇಕು. ಒಂದಿಷ್ಟು ಮಕ್ಕಳನ್ನು ನಾನು ಬಂದ ಕೂಡಲೇ ಕೇಳಿದೆ, ಎಷ್ಟು ಮಕ್ಕಳು ನಿಮ್ಮ ಸಂಸ್ಥೆಯಲ್ಲಿ ನೃತ್ಯ ಪಟುಗಳಾಗಿ ತರಬೇತಿಯನ್ನು ಪಡೀತಾ ಇದ್ದಾರೆ ಅಂತ ಹೇಳುವಾಗ ಸುಮಾರು 150 ಮಕ್ಕಳು ಇದ್ದಾರೆ ಸರ್ ಅಂತ ಹೇಳಿ ಬಹಳ ಹೆಮ್ಮೆ ಅನಿಸಿತು, ಸಂತೋಷ ಅನಿಸಿತು. ಯಾಕೆಂತಂದರೆ ಆ 150 ಮಕ್ಕಳ ಪೋಷಕರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇವತ್ತು ಎಷ್ಟೋ ಕ್ಯಾಬರ ಡ್ಯಾನ್ಸ್ಗಳು, ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ನೃತ್ಯಗಳು ಅಲ್ಲಲ್ಲಿ ಆಗ್ತಾ ಇರ್ತದೆ. ಅದಕ್ಕೆ ಈ ಮನೋರಂಜನೆ TV ಎಲ್ಲ ನೋಡಿ ಎಷ್ಟೋ ಪೋಷಕರು ಅದಕ್ಕೆ ಹುಚ್ಚಾಗುವಂಥದ್ದು ಜಾಸ್ತಿ. ಆದರೆ ಭಾರತೀಯ ಸಂಸ್ಕೃತಿಯಾದಂಥ ಒಂದು ನೃತ್ಯ ಕಲೆಗೆ ಅದನ್ನು ಪ್ರೋತ್ಸಾಹಿಸುವಂಥದ್ದು, ಆ ದೈವಿ ಗುಣಗಳನ್ನು ನೃತ್ಯ ಮಾಡೋ ಮುಖೇನ ಮಕ್ಕಳಲ್ಲಿ, ಆ ಮಕ್ಕಳ ಮುಖದಲ್ಲಿ ಕಾಣುವಂಥ ಭಯಕ್ಕೆ ಪೋಷಕರು ಅದು ನಿಜವಾಗಿ ಮೆಚ್ಚಬೇಕಾದಂಥ ಕೆಲಸಗಳು. ಆ ನೆಲೆಯಲ್ಲಿ ನಮ್ಮ ಶ್ರಾವಣ್ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಧರ್ಮಪತ್ರಿಕೆಗಳು ಕೂಡ ನಮಗೆ ಗೊತ್ತು, ಬಹಳ ಒಬ್ಬ ನೃತ್ಯಪಟು ಶೈನ, ಬಹಳ ಒಳ್ಳೆಯ ಡ್ಯಾನ್ಸು. ಒಳ್ಳೆ ಕುಟುಂಬವೇ ಅದೊಂದು ರೀತಿಯ ಸಂಸ್ಕಾರಬದ್ಧವಾದಂಥ ಒಂದು
ಕುಟುಂಬ. ಅದೇ ಪ್ರಕಾರವೇ ಒಂದು ಒಳ್ಳೆಯ ಒಂದು ಟೀಮನ್ನು ಕೂಡ ಕಟ್ಟಿಕೊಂಡು ಈ ಊರಿನಲ್ಲಿ ಸಮಾಜ ಸೇವೆ ಅಂತೇಳಿ ಹೇಳ್ತೇವೆ ನಾವು. ಯಾಕೆಂತಂದ್ರೆ ಈ ನೃತ್ಯದಲ್ಲಿ ಒಂದು ಕೊಡುವಂಥ ಏನು 150 ರೂಪಾಯಿ 200 ರೂಪಾಯಿ ಗೌರವ ಸಂಭಾವನೆ ಉಂಟು, ಅದರಿಂದ ಕುಟುಂಬ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗೆ ಗೊತ್ತಿದೆ. ಆ ಕುಟುಂಬ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಲೆಯನ್ನು ಪೋಷಿಸುವಂಥದ್ದು ಉಂಟಲ್ಲ, ಅದು ಬಹಳ ಮಹತ್ತರವಾದಂಥ ಕೆಲಸ. ಅದನ್ನು ಇವರು ನಮ್ಮ ಶ್ರವಣ್ ಕುಮಾರ್ ಮತ್ತು ಕುಟುಂಬಸ್ಥರು ಕಿರಣ್ ಅವರನ್ನು ಕೇಳಿದೆ ಏನು ಅಂತೇಳಿ. ಅವರು ಬಹಳ ನನ್ನ ತಮ್ಮನಾಗೆ ಅಂತ ಹೇಳಿದರು. ಅವರು ಸಂಬಂಧ ಅಲ್ಲದಿದ್ರು ಕೂಡ ತಮ್ಮನಾಗೆ ಎನ್ನುವಂಥ ಬಾಂಧವ್ಯ, ಆ ಸಂಬಂಧ ಉಂಟಲ್ಲ, ಅದು ಮೆಚ್ಚತಕ್ಕಂಥದ್ದು. ಅದು ಬೆರೆಯಬಾರ್ದು ಯಾವಾಗಲೂ. ಆ ಕುಟುಂಬದಲ್ಲಿರುವಂಥ ಸದಸ್ಯರು ಒಟ್ಟಿಗಿದ್ರೆ ಮಾತ್ರ ಅದು ಅವಿಭಕ್ತ ಕುಟುಂಬ ಇದ್ದ ಹಾಗೆ. ಇವತ್ತೆಲ್ಲ ಗಂಡ ಹೆಂಡತಿ ಒಂದು ಮಗು ಇದ್ರೆ ಆಯ್ತು, ಆ ಕುಟುಂಬ ಅಂತ ಆಯ್ತು. ಆದರೆ ಇಲ್ಲಿ ಅವಿಭಕ್ತ ಕುಟುಂಬವನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಸಂಸ್ಥೆ ಆದಷ್ಟು ಬೇಗ ಅಲ್ಲ, ಇದು ಶತಮಾನೋತ್ಸವವನ್ನು ಆದಷ್ಟು ಬೇಗ ಕಾಣುವಂಥ ಒಂದು ಸಮಯ ಮೂಡಿ ಬರ್ತದೆ. ಒದಗಿ ಬರಲಿ, ಆ ಸೌಭಾಗ್ಯ ಒದಗಿ ಬರಲಿ ಅಂತೇಳಿ ಹಾರೈಸ್ತೇನೆ. ವಿಶೇಷವಾಗಿ ನರೇಶ್ ಅವರು, ಹರೀಶ್ ಅವರು, ತುಂಬ ಮಂದಿ ಅವರ ಹಿಂದೆ ಇದ್ದಾರೆ. ದೊಡ್ಡ ದೊಡ್ಡ ಒಳ್ಳೊಳ್ಳೆಯ ಮನಸ್ಸಿರುವಂಥ ವ್ಯಕ್ತಿಗಳನ್ನ ಒಟ್ಟಿಗೆ ಇಟ್ಕೊಂಡಿದ್ದಾರೆ. ದೊಡ್ಡ ಕೋಟ್ಯಾಧೀಶರನ್ನವರು ಇಟ್ಕೊಂಡಿಲ್ಲ, ಮನಸ್ಸಿದ್ದ ವ್ಯಕ್ತಿಯನ್ನ ಸಂಪರ್ಕವನ್ನು ಒಟ್ಟಿಗೆ ಇಟ್ಕೊಂಡಿದ್ದಾರೆ. ಅದು ಆ ಸಂಸ್ಕೃತಿ, ಈ ಸಂಸ್ಕೃತಿ, ಆ ಕಲೆ ಬೆಳೆಯುತ್ತದೆ ಅಂತ ಹೇಳೋಕ್ಕೆ ಯಾವುದೇ ಸಂಶಯ ಇಲ್ಲ. ವಿಶೇಷವಾಗಿ ಪೋಷಕರಿಗೆ ಒಂದು ಮಾತು ಹೇಳ್ತೇನೆ ನಾನು. ಎಲ್ಲಿ ಹೋದ್ರೂ ಪೋಷಕರಂದ್ರೆ ನನಗೆ ಬಹಳ ಇಷ್ಟ. ಆ ಮಕ್ಕಳನ್ನ ಈ ಪರೀಕ್ಷೆ ಟೈಮಲ್ಲಿ ಕೂಡ ಇಂಥ ಒಂದು ಸಂಸ್ಕಾರ ಬದ್ಧಕ್ಕೆ ನೀವು ಮಕ್ಕಳನ್ನ ಕಟ್ಟಿ ಬೆಳೆಸ್ತಾ ಇದ್ದೀರಿ. ಅದೊಂದು ಒಳ್ಳೆಯ ವಿಚಾರ. ಪರೀಕ್ಷೆ ಎನ್ನುವಂಥದ್ದು ಇರ್ತದೆ, ಪರೀಕ್ಷೆ ಎಲ್ಲ ಮಕ್ಕಳು ಪರೀಕ್ಷೆ ಬರೀತಾರೆ. ಪಠ್ಯೇತರ ಚಟುವಟಿಕೆ ಉಂಟಲ್ಲ, ಅದು ಬಹಳ ವಿಶೇಷ. ಆ ಮಕ್ಕಳನ್ನು ಅದಕ್ಕೆ ಪೂರಕವಾಗಿ ಬೆಳೆಸಬೇಕು. ಆವಾಗ ಈ ಮಕ್ಕಳಿಗೆ ದುಶ್ಚಟಗಳು ಬೆಳೆಯುವುದಿಲ್ಲ, ಕೆಟ್ಟ ಕೆಟ್ಟ ಮನಸ್ಸಿಗೆ ಬರುವುದಿಲ್ಲ, ಯಾವುದೇ ಕೆಟ್ಟ ಆಲೋಚನೆಗಳು ಬರುವುದಿಲ್ಲ. ಸಂಸ್ಕಾರಬದ್ಧವಾಗಿ ಬೆಳೆಯುತ್ತಾ 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 ಮಕ್ಕಳು ಏನಾಗ್ತಾರೆ, ಮುಂದೆಲ್ಲ ಒಂದಿನ ಆ ಮಕ್ಕಳು ನಿಮ್ಮ ಟಿವಿಯಲ್ಲಿ ಇವತ್ತು ನಮ್ಮ ವಂಶಿ ರತ್ನಕುಮಾರ್ನ ಕಾಣ್ತೇವೆ. ವಂಶಿ ಎನ್ನುವ ಹುಡುಗಿ, ನಿಮಗೆ ಸಣ್ಣ ಮಗು, ವಾರ್ಷಿಕೋತ್ಸವದಲ್ಲಿ ಇದರಲ್ಲಿ ಹಾಗೆ ನಟನೆ ಮಾಡಿ 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 ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂತ ಒಂದು ಪ್ರತಿಭೆ. ತಂದೆ ತಾಯಿಯಲ್ಲಿ ದೊಡ್ಡ ಹಣವೂ ಇಲ್ಲ, ದೊಡ್ಡ ಪೇಷನ್ ಕುಟುಂಬನೂ ಅಲ್ಲ, ಶ್ರೀಮಂತ ಕುಟುಂಬನೂ ಅಲ್ಲ. ಒಂದು ಹಳ್ಳಿಯಲ್ಲಿ ಬೆಳೆದಂಥ ಮಗು ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಗೌರವಿಸುವಂಥ ಸ್ಥಾನ ಪಡೆದಿದೆ ಅಂತ ಹೇಳಿದರೆ, ಇಂಥ ಒಂದು ನಾಟ್ಯ ಗುರುಕುಲದಲ್ಲಿ ಸೇರಿಕೊಂಡು ಆ ಮಗು ಮುಂದೆ ಬೆಳೆಯುತ್ತಾ ಆ ರೀತಿಯಲ್ಲಿ ಹೋಗ್ತದೆ. ಹಾಗಾಗಿ ಪೋಷಕರಿಗೆ ಹೆಚ್ಚಿನ ಪಾತ್ರ ಇದೆ. ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡಿ, ಒಳ್ಳೆ ಭರವಸೆ ನೀಡಿ. ಒಳ್ಳೆ ಅಧ್ಯಾಪಕರು, ಸಂಸ್ಕಾರ ಸಂಪನ್ಮೂಲ ಭರಿತವಾದಂಥ ಒಬ್ಬ ಅಧ್ಯಾಪಕನಲ್ಲಿ ನೀವು ಮಕ್ಕಳನ್ನು ಕಳಿಸ್ಕೊಟ್ಟು ಆ ದೈವಿ ಗುಣಗಳನ್ನು ನೀವು ಕಾಣ್ತಾ ಇದ್ದೀರಿ. ನಿಮಗೆ ಶುಭವಾಗಲಿ. ಅಭಿವಂದನಾ ಕಾರ್ಯಕ್ರಮ ಇದೆ. ಯಾಕಂತ ಹೇಳಿದರೆ, ನಮಗೊಬ್ಬರು ಹತ್ತಿರದಿಂದ ತುಂಬ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಯಾಕಂತ ಹೇಳಿದರೆ, ಅವರು ಬಲ ಕೈಯಲ್ಲಿ ಕೊಟ್ಟದ್ದು ಎಡ ಕೈಗೆ ಗೊತ್ತಾಗೋದಿಲ್ಲ. ನಮ್ಮ ಪ್ರತಿ ವರ್ಷ ಅವರು ಎಷ್ಟು ನಮಗೆ ಸಹಕಾರ ಮಾಡ್ತಾರೆ ಅಂತ ಹೇಳಿದರೆ, ಮಕ್ಕಳು ಎಲ್ಲಿಗಾದರೂ ಕಾರ್ಯಕ್ರಮಕ್ಕೆ ಹೋದರೆ ಅವರಿಗೆ ಪುರುಸೋತಿಲ್ಲದಿದ್ರೂ ಕೂಡ ಅವರದೇ ಸ್ವಂತ ವಾಹನ ಮಾಡಿಕೊಂಡು ಅಥವಾ ಬೇರೆ ವಾಹನದಲ್ಲಿ ಎಷ್ಟು ದೂರ ಕಾರ್ಯಕ್ರಮ ಇದ್ರೂ ಅವರು ಬರ್ತಾರೆ. ಬಂದು ಆ ಮಕ್ಕಳಿಗೆ ಏನೇನೆಲ್ಲ ಬೇಕು, ಕೆಲವು ಕಡೆಗಳಲ್ಲಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಇರುವುದಿಲ್ಲ ಅಂಥ ಕೆಲವು ಕಾರ್ಯಕ್ರಮ ಸಂಘಟನೆ ಮಾಡುವವರಲ್ಲಿ ಅಲ್ಲಿ ಅಂದರೆ ಏನು ಉಪಹಾರದ ವ್ಯವಸ್ಥೆಗಳನ್ನು ಅವರು ಮಾಡಿರುವುದಿಲ್ಲ. ಆದರೂ ಕೂಡ ಎಂಥ ಕಡೆಗಳಲ್ಲಿ ಆದರೂ ಆ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಗಳನ್ನು ಅಥವಾ ಏನೆಲ್ಲ ಬೇಕು ಆ ಮಕ್ಕಳಿಗೆ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಆದರೆ ಅವರು ವೇದಿಕೆಗೆ ಬರಲಿಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ. ಹಾಗಾಗಿ ನರೇಶ್ ಪಂಡಿತ್ ಅವರು ಸರ್ ವೇದಿಕೆಗೆ ಒಂದು ಇವತ್ತು ಬರಬೇಕು. ಯಾಕಂತ ಹೇಳಿದರೆ, ನಾವು ನೀಡುವಂತಹ ಈ ಒಂದು ಸನ್ಮಾನ ಇದು ನಾವು ನೀಡುವಂತಹದ್ದಲ್ಲ, ದೇವರ ಪ್ರಸಾದ ಅಂತ ಭಾವಿಸಿ, ನಟರಾಜನ ಪ್ರಸಾದ ಅಂತ ಭಾವಿಸಿ ಇದನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತೇನೆ. ನಾಟ್ಯಂ ಭಿನ್ನ ರುಚೇರ್ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅಂತ ಕಾಳಿದಾಸ ಹೇಳಿದ್ದಾನೆ. ಅಂದರೆ ನಾಟ್ಯಕ್ಕೆ ಅಷ್ಟು ದೊಡ್ಡ ಒಂದು ಸ್ಥಾನ ಇದೆ. ಅದನ್ನು ಪಂಚಮವೇದ ಅಂತಲೂ ನಾವು ಹೇಳ್ತೇವೆ. ನಾಟ್ಯ ಹೇಳುವಂಥದ್ದು ದೇವತಾ ಆರಾಧನೆಗೆ ಒಂದು ಮಾಧ್ಯಮ. ಅದು ದೇವತಾ ಆರಾಧನೆಗೆ ಬೇರೆ ಬೇರೆ ಮಾಧ್ಯಮಗಳಿವೆ.
ಪಂಡಿತರು ವೈದಿಕ ಮಾರ್ಗದಲ್ಲಿ ದೇವತಾರಾಧನೆ ಮಾಡ್ತಾರೆ, ಇನ್ನು ಕೆಲವರು ಸಂಗೀತದ ಮೂಲಕ ದೇವತಾರಾಧನೆ ಮಾಡ್ತಾರೆ, ಇನ್ನು ಕೆಲವರು ನೃತ್ಯದ ಮೂಲಕ ದೇವತಾರಾಧನೆ ಮಾಡ್ತಾರೆ. ಹಾಗೆ ನೃತ್ಯ ಕೂಡ, ಭರತನಾಟ್ಯ ಕೂಡ ದೇವತಾ ಆರಾಧನೆಗೆ ಇದ್ದಂತಹ ಒಂದು ಮಾಧ್ಯಮ. ಪುರಾತನ ಕಾಲದಲ್ಲಿ ಒಂದು ವರ್ಗದ ಜನ ಮಾತ್ರ ಇದನ್ನು ಮಾಡ್ತಾ ಇದ್ದರು ಮತ್ತು ಇದು ದೇವಾಲಯಗಳಲ್ಲಿ ಮಾತ್ರ ಮಾಡಲಿಕ್ಕಿದ್ದಂಥ ಒಂದು ಕಾರ್ಯಕ್ರಮ ಆಗಿತ್ತು. ಇತರ ಕಡೆ ಇದು ಮಾಡುವಂಥ ಸಂಪ್ರದಾಯ ಇರಲಿಲ್ಲ. ಬಳಿಕ ತಂಜಾವೂರಿನ ಮಹಾರಾಜನಾದ ಶರಭೋಜಿ ರಾಜ ಅವನು ಈ ಲಲಿತ ಕಲೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟವನು. ಅವನ ಆಸ್ಥಾನದಲ್ಲಿ ಹೆಚ್ಚಿನವರಿದ್ದದ್ದೆಲ್ಲ ಬೇರೆ ಬೇರೆ ವಿಭಾಗದ ಕಲಾ ಪಂಡಿತರುಗಳಿದ್ದದ್ದು. ಹಾಗೆಯೇ ಅವನ ಆಸ್ಥಾನದಲ್ಲಿ ಚಿನ್ನಯ್ಯ, ಪೊನ್ನಯ್ಯ, ಒಡಿವೇಳು, ಶಿವಾನಂದಂ ಅಂತ ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಅವನ ಆಸ್ಥಾನದಲ್ಲಿದ್ದರು. ಅವರು ಈ ಭರತನಾಟ್ಯಕ್ಕೆ ಈಗಿನ ಒಂದು ಸ್ವರೂಪವನ್ನು ತಂದುಕೊಟ್ಟವರು. ಈ ವೇದಿಕೆಯಲ್ಲಿ ಒಂದು ಕಚೇರಿಯ ರೀತಿಯಲ್ಲಿ ಭರತನಾಟ್ಯವನ್ನು ಈ ರೂಪಕ್ಕೆ ತಂದುಕೊಟ್ಟವರು ಅವರು. ಶರಭೋಜಿ ರಾಜನಿಗೆ ನಾವು ಇದರ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇಲ್ಲಾಂತಾದರೆ ನಾವು ಈ ರೀತಿ ಈ ಭರತನಾಟ್ಯವನ್ನು ಆಸ್ವಾದಿಸುವಂತಹ, ನೋಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರಲಿಲ್ಲ, ನಮ್ಮ ಪರಂಪರೆಯಲ್ಲಿ. ಅದನ್ನು ತಂದುಕೊಟ್ಟವರು ಶರಭೋಜಿ ಮಹಾರಾಜ ಅಂತಲೇ ನಾವು ಹೇಳ್ಬೋದು. ಆದ್ದರಿಂದ ಇದು ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ಬರ್ತದೆ. ಭರತನಾಟ್ಯ ಅಂತ ಹೇಳಿದರೆ ಎಲ್ಲ ನಾಟ್ಯಗಳಿಗೆ ಅದು ಮಾತೃಸ್ಥಾನದಲ್ಲಿರುವಂಥದ್ದು. ಇವತ್ತು ಕಥಕ್ಕಳಿ ಇರಲಿ, ಕೂಚುಪುಡಿ ಇರಲಿ, ಯಕ್ಷಗಾನ ಇರಲಿ, ಯಾವುದೇ ನಾಟ್ಯಗಳಿಗೆ ಮೂಲ ಭರತನಾಟ್ಯವೇ. ಇದರ ಹೆಜ್ಜೆಗಾರಿಕೆಯೇ ಎಲ್ಲದರಲ್ಲಿ ಇರುವಂಥದ್ದು. ಇದರಲ್ಲಿರುವಂತಹ ಎಲ್ಲ ಭಾಗಗಳು ಅವರವರಿಗೆ ಬೇಕಾದದ್ದನ್ನು ಅವರು ತೆಗೆದುಕೊಂಡು ಅದನ್ನು ಮಾಡಿಕೊಂಡು ಹೋಗಿದ್ದಾರೆ. ಒಂದು ಕಾಲದಲ್ಲಿ ಯಕ್ಷಗಾನದ ಬಗ್ಗೆ ನಾನು ಕೂಡ ಸ್ವಲ್ಪ ಕೆಲಸ ಮಾಡಿದ್ದೆ. ಒಂದು 5-6 ವರ್ಷಗಳ ಕಾಲ ನಾನು ಪುತ್ತೂರಲ್ಲಿರುವಾಗ ಇದರ ಬಗ್ಗೆ ಕೂಡ ಅಲ್ಲಿ ನಾವು ಭರತನಾಟ್ಯದ ಕೆಲವು ಅಡವುಗಳನ್ನು, ಇದಕ್ಕೆ ಸೇರಿದ ಸಂಪ್ರದಾಯದ ಬದ್ಧ ಅಭಿನಯಗಳನ್ನು, ಮುದ್ರೆಗಳ ಪ್ರಯೋಗ ಇದೆಲ್ಲ ನಾವಲ್ಲಿ ಮಾಡಿದ್ದೆವು. ಅದಕ್ಕೆ ಮೂಲ ಈ ಭರತನಾಟ್ಯವಿತ್ತು. ಕಥಕ್ಕಳಿ ಇವತ್ತು ಬಹಳ ಸುಂದರವಾಗಿ ನಮಗೆ ಕಾಣ್ತದೆ. ಯಾಕೆ ಹೇಳಿದರೆ ಅದರಲ್ಲಿ ಹೆಚ್ಚಿನ ಅಭಿನಯ ಭಾಗಗಳೆಲ್ಲ ಭರತನಾಟ್ಯಕ್ಕೆ ಸಂಬಂಧಪಟ್ಟದ್ದು. ಇಲ್ಲಿಂದಲೇ ಅವರದ ಆ ಮುದ್ರೆಗಳ ಪ್ರಯೋಗವು ಭರತನಾಟ್ಯದ ಅದಕ್ಕಿಂತಲೂ ಹೆಚ್ಚು ಚಂದದಲ್ಲಿ ಅವರದನ್ನು ಪ್ರದರ್ಶನ ಮಾಡ್ತಾರೆ. ಹಾಗೆ ಎಲ್ಲದಕ್ಕೂ ಕೂಡ ಮೂಲ ಭರತನಾಟ್ಯವೇ. ಭರತನಾಟ್ಯವನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದರೆ ನಮ್ಮ ದೇಶದ ಯಾವುದೇ ಕಲೆಯನ್ನು ನಾವು ಅಧ್ಯಯನ ಮಾಡಬಹುದು, ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗೆಯೇ ಭರತನಾಟ್ಯಕ್ಕೆ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಾನ ಇದೆ. ಇವತ್ತು ನಾವು ಎಲ್ಲರೂ ಮಾತಾಡುವಾಗ ನಾವು ಹೇಳ್ತೇವೆ ಪಾಶ್ಚಿಮಾತ್ಯ ಸಂಗೀತ, ಪಾಶ್ಚಿಮಾತ್ಯ ನೃತ್ಯ, ಇಂಥದ್ದನ್ನೆಲ್ಲ ನಾವು ಮಾತಾಡುವಾಗ ನಾವು ಮಾತಾಡ್ತೇವೆ. ಆದರೆ ನೀವೊಂದು ನೋಡಿ, ಎಲ್ಲಿಯೂ ಕೂಡ ಸಾರ್ವಜನಿಕ ನೆಲೆಯಲ್ಲಿ ಪಾಶ್ಚಿಮಾತ್ಯ ಸಂಗೀತವಾಗಲಿ, ಪಾಶ್ಚಿಮಾತ್ಯ ನೃತ್ಯ ಆಗಲಿ ನಮಗೆ ಗೋಚರಿಸುವುದಿಲ್ಲ. ನಮಗೆ ಕಾಣುವುದು ನಾವು ಕೇವಲ ಭರತನಾಟ್ಯ, ಕಥಕ್ಕಳಿ, ಕೂಚುಪುಡಿ, ಯಕ್ಷಗಾನ ಇಂಥದ್ದನ್ನೇ ಹೊರತು ನೀವೆಲ್ಲಿಯಾದರೂ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪಾಶ್ಚಿಮಾತ್ಯ ಸಂಗೀತವನ್ನು ನೀವು ಕೇಳಿದ್ದುಂಟಾ ಅಥವಾ ಪಾಶ್ಚಿಮಾತ್ಯ ನೃತ್ಯವನ್ನು ನೋಡಿದ್ದುಂಟಾ? ಅಂದರೆ ನಮಗೆ ನಮ್ಮದೇ ಸಂಸ್ಕೃತಿಯ ಕಲೆಗಳು ಬೇಕು ಎನ್ನುವಂಥದ್ದು ಇದರಿಂದ ನಮಗೆ ತಿಳಿದು ಬರ್ತದೆ. ಹಾಗೆ ಯಾವುದೇ ಕಾಲಕ್ಕೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟ ಕಲೆಗಳು ಬಿಟ್ಟು ಇತರ ಕಲೆಗಳು ಇಲ್ಲಿ ಹೆಚ್ಚು ಬಲವಾಗಿ ಊರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ನನ್ನ ಒಂದು ತೀರ್ಮಾನ ಅಂತಲೇ ನಾನು ಹೇಳ್ತೇನೆ. ಹಾಗೆ ಇಲ್ಲಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಭರತನಾಟ್ಯದಲ್ಲೂ ತುಂಬ ಸಂಪ್ರದಾಯಗಳಿವೆ. ಪಂದನಲ್ಲೂರು ಸಂಪ್ರದಾಯ, ತಮಿಳು ಸಂಪ್ರದಾಯ, ಮೈಸೂರು ಸಂಪ್ರದಾಯ, ಹೀಗೆ ಬೇರೆ ಬೇರೆ ಸಂಪ್ರದಾಯಗಳಿದೆ. ನಮ್ಮ ಜಿಲ್ಲೆಯ ಒಂದು ಭಾಗ್ಯ ಏನು ಅಂತ ಹೇಳಿದರೆ, ಇಲ್ಲಿ ಮೈಸೂರು ಸಂಪ್ರದಾಯದ ಒಂದು ನೃತ್ಯ ಒಂದು ಕಾಲದಲ್ಲಿತ್ತು. ಅವರ ಕಾಲದ ನಂತರ ಅದನ್ನು ಮುಂದುವರಿಸೋರು ಯಾರಿಲ್ಲ, ಅದೀಗ ನಶಿಸಿ ಹೋಗಿದೆ. ಇವತ್ತು ಮೈಸೂರು ಸಂಪ್ರದಾಯದ ಯಾವುದೇ ಭರತನಾಟ್ಯ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ತಮಿಳು ಅಂತೂ ಇಲ್ಲಿ ಬಂದಿರಲಿಲ್ಲ, ಪಂದನಲ್ಲೂರು ಇತ್ತು. ಎಲ್ಲರೂ ಕೂಡ ನಾವು ಕಾಣುವಂಥದ್ದು ಪಂದನಲ್ಲೂರು ಸಂಪ್ರದಾಯ. ಪಂದನಲ್ಲೂರು ಸಂಪ್ರದಾಯ ಅಂತ ಹೇಳಿದರೆ ಭರತನಾಟ್ಯದಲ್ಲಿ ಅತಿ ಉತ್ಕೃಷ್ಟ ಸ್ಥಾನದಲ್ಲಿರುವಂತಹ ಒಂದು ಒಳ್ಳೆಯ ಇದು ಭರತನಾಟ್ಯದಲ್ಲಿ ಅತಿ ಉತ್ಕೃಷ್ಟ ಸ್ಥಾನದಲ್ಲಿರುವಂತಹ ಒಂದು ಸಂಪ್ರದಾಯ ಅದು. ಪಂದನಲ್ಲೂರು ಮೀನಾಕ್ಷಿ ಸುಂದರಂ ಪಿಳ್ಳೆಯವರು ಎಲ್ಲ ರೀತಿಯ ಸಂಪ್ರದಾಯಗಳನ್ನು ಅಧ್ಯಯನ ಮಾಡಿ ಅವರೇ ಒಂದು ಸೃಷ್ಟಿಸಿದಂತಹ ಒಂದು ಸಂಪ್ರದಾಯ ಇದೆ. ಅದರ
ಕಲಿತಂತಹ ಸೇಲಂ ರಾಜರತ್ನ ಪಿಳ್ಳೆಯವರು ಪ್ರಥಮವಾಗಿ ಇಲ್ಲಿ ಮೋಹನ್ ಕುಮಾರ್ ಅವರಿಗೆ ಆ ಪಾಠವನ್ನು ಮಾಡ್ತಾರೆ. ಆ ಬಳಿಕ ಮುರಳೀಧರ್ ಬರ್ತಾರೆ. ಮುರಳೀಧರ್ ಅವರು ಕೂಡ ಸೇಲಂ ರಾಜರತ್ನ ಪಿಳ್ಳೆಯವರಿಂದಲೇ ನೃತ್ಯಾಭ್ಯಾಸ ಮಾಡಿದವರು. ಆಮೇಲೆ ಪ್ರೇಮನಾಥ್ ಅವರು ಕೂಡ ರಾಜರತ್ನ ಪಿಳ್ಳೆಯಲ್ಲೇ ಅಧ್ಯಯನ ಮಾಡಿದವರು. ಆಮೇಲೆ US ಕೃಷ್ಣರಾಯರಿದ್ದರು. ಅವರ ಸಂಪ್ರದಾಯ ಬೇರೆ ಆದರೂ ಕೂಡ ಅವರ ಮಕ್ಕಳು ರಾಜರತ್ನ ಪಿಳ್ಳೆಯಲ್ಲೇ ಅಧ್ಯಯನ ಮಾಡಿ ಅದೇ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದರು. ಇನ್ನು ಮಿಕ್ಕವರೆಲ್ಲರೂ ಕೂಡ ಮೋಹನ್ ಕುಮಾರ ಶಿಷ್ಯವರ್ಗದವರೇ ಇರುವುದು. ಇವತ್ತು ಎಲ್ಲಿ ನೋಡಿದರೂ ಮೋಹನ್ ಕುಮಾರರ ಶಿಷ್ಯವರ್ಗದವರೇ ನೃತ್ಯ ಗುರುಗಳಾಗಿ ನೃತ್ಯ ತರಬೇತಿಯನ್ನು ಕೊಡುವಂಥ ಒಂದು ವಿಷಯ ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲಿ ಕಾಣ್ತದೆ. ಹಾಗೆ ಇಲ್ಲಿ ಕೂಡ ಶ್ರಾವಣವರು ಅದೇ ಸಂಪ್ರದಾಯದಲ್ಲಿ ಪಂದನಲ್ಲೂರು ಸಂಪ್ರದಾಯದ ನೃತ್ಯವನ್ನೇ ಇಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ. ಇದು ನಮ್ಮ ಭರತನಾಟ್ಯ ಸಂಪ್ರದಾಯದಲ್ಲಿ ಅತಿ ಶ್ರೇಷ್ಠ, ಅತಿ ಉತ್ಕೃಷ್ಟವಾದಂಥ ಒಂದು ಸಂಪ್ರದಾಯ. ಅದನ್ನು ಅವರು ಬೆಳೆಸಿಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ಈ ಊರಿನ ಒಂದು ಭಾಗ್ಯ ಅಂತ ನಾನು ಹೇಳ್ತೇನೆ. ಶ್ರಾವಣವರು ಬಹಳ ಪರಿಶ್ರಮದಿಂದ ಇಲ್ಲಿ ಈ ಕಾರ್ಯಕ್ರಮವನ್ನು ಅಳವಡಿಸಿದ್ದಾರೆ, ನೃತ್ಯ ಶಿಕ್ಷಣ ಕೊಡ್ತಾ ಇದ್ದಾರೆ. ಇದು ಸ್ವಲ್ಪ ಕಷ್ಟದ ಕೆಲಸ. ಯಾಕೆ ಹೇಳಿದರೆ ಕಲೆ ಹೇಳುವಂಥದ್ರಲ್ಲಿ ಕಲೆಗಳು ತುಂಬ ಬರ್ತದೆ. ಕಲೆ ಅಂತ ಹೇಳಿದರೆ ಅದು ಆರ್ಟ್ ಅಂತಲೂ ಆಗ್ತದೆ, ಕಲೆಗಳು ಅಂತ ಹೇಳಿದರೆ ಕಪ್ಪು ಚುಕ್ಕೆಗಳು ಅಂತಲೂ ಆಗ್ತದೆ. ಅದು ಬಹಳ ಜಾಗೃತಿಯಲ್ಲಿ ಇರಬೇಕಾದಂಥ ಒಂದು ವಿಚಾರ. ಈ ನೃತ್ಯ ಅಧ್ಯಾಪಕರಾಗಲಿ ಸಂಗೀತ ಅಧ್ಯಾಪಕರುಗಳಾಗಲಿ ಅವರು ನೈತಿಕ ಮಟ್ಟ ಭಾಳ ಉತ್ಕೃಷ್ಟ ಮಟ್ಟದಲ್ಲಿರಬೇಕು. ಹಾಗಿದ್ದರೆ ಮಾತ್ರ ಅದು ಒಳ್ಳೆಯ ಒಂದು ಶಾಲೆ ಅಥವಾ ಒಂದು ತರಬೇತಿ ಕೇಂದ್ರವಾಗಿ ಅದು ರೂಪುಗೊಳ್ಳಲಿಕ್ಕೆ ಬರ್ತದೆ. ಹಾಗೆ ನನ್ನ ತಿಳುವಳಿಕೆ ಪ್ರಕಾರ ಶ್ರಾವಣವರು ಅಂತಹ ಒಂದು ಉತ್ತಮ ನೈತಿಕ ಸ್ಥಾನದಲ್ಲಿ ಇದ್ದುಕೊಂಡು ಈ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ನಮಗೆಲ್ಲರಿಗೂ ಒಂದು ಸಂತೋಷದ ಒಂದು ವಿಚಾರ. ಅಂತಹ ಒಂದು ಗುರುಗಳು ಆದಷ್ಟು ಹೆಚ್ಚು ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣವನ್ನು ಕೊಟ್ಟು ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭರತನಾಟ್ಯ ಅಧ್ಯಯನ ಮಾಡಿದಂತಹ ವಿದ್ಯಾರ್ಥಿಗಳು ಭಾರತ ದೇಶದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಹೇಳಿದ ಹಾಗೆ ಕೀರ್ತಿಯನ್ನು ತರುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಉಭಯ ಜಗದ್ಗುರುಗಳಲ್ಲಿಯೂ ಶಾರದಾಂಬೆಯಲ್ಲೂ ಪ್ರಾರ್ಥಿಸ್ತೇನೆ. ಇನ್ನೊಂದು ವಿಚಾರ, ಅದು ಬಹುಶಃ ಮುಂಡೋಳಿಯವರು ಹೇಳಿದರೂ ಕಾಣ್ತದೆ. ಈ ಜಾಗವನ್ನು ಆಯ್ಕೆ ಮಾಡಿದ್ದು ಯಾಕೆ ಹೇಳಿದರೆ ಇಲ್ಲಿಯ ಮಕ್ಕಳಿಗೆ ಹೊರಗೆ ಹೋಗಿ ಭರತನಾಟ್ಯ ನೋಡುವ ಒಂದು ಅವಕಾಶ ಭಾಳ ಕಡಿಮೆ ಅಂತ ಕಾಣ್ತದೆ. ಆದರೆ ಈ ಮಕ್ಕಳಿಗೆ ಇಲ್ಲಿ ಮಾಡಿದ್ರಿಂದ ಅದನ್ನು ಆಸ್ವಾದಿಸುವ ನೋಡುವಂಥ ಒಂದು ಭಾಗ್ಯ ಅವರಿಗೆ ಲಭಿಸಿತು. ಆ ಒಂದು ಅವಕಾಶವನ್ನು ಕೂಡ ಇಲ್ಲಿ ಮಾಡೋದ್ರಿಂದ ಅದನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಯಾಕೆ ಹೇಳಿದರೆ ಆ ಮಕ್ಕಳಿಗೆ ಅದನ್ನು ನೋಡುವಂಥ ಒಂದು ಭಾಗ್ಯವನ್ನು ಕೂಡ ನೀವು ಕೊಟ್ಟಿದ್ದೀರಿ. ಅದು ಕೂಡ ಒಂದು ಶ್ಲಾಘನೀಯ ಕೆಲಸ. ಇಂಥ ರೀತಿಯಲ್ಲಿ ನೀವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬನ್ನಿ. ನಿಮಗೆ ಯಶಸ್ಸು ಸಿಗಲಿ. ನಿಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿಯನ್ನು ತಂದು ನಿಮಗೂ ಕೀರ್ತಿಯನ್ನು ತಂದುಕೊಡುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮಂತ್ರನಾಟ್ಯ ಕಲಾ ಗುರುಕುಲದ ಪಂಚಮ ವರ್ಷದ ದ್ಯೋತಕವಾಗಿ 3ನೇ ಕಾರ್ಯಕ್ರಮವಾದ ಉತ್ಥಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ನಮ್ಮ ಪ್ರೀತಿ ಪಾತ್ರರಾದ ಶ್ರೀ BR ಪಂಡಿತ್, ನಿರ್ದೇಶಕರು, PLD ಬ್ಯಾಂಕ್ ಮಂಗಳೂರು ಇವರಿಗೆ ನಮ್ಮ ಗುರುಕುಲದ ವತಿಯಿಂದ ಧನ್ಯವಾದ ಸಮರ್ಪಿಸುತ್ತಿದ್ದೇವೆ. ಇವರಿಗೆ ಸಂಸ್ಥೆಯ ನಿರ್ದೇಶಕರು ನೆನಪಿನ ಕಾಣಿಕೆಯನ್ನು ಇಟ್ಟು ಗೌರವಿಸಬೇಕಾಗಿ ವಿನಂತಿ. Tum
ನಂದಿ ಪೂಜಿತ ನಿತಾಳವ ನುಡಿಸೆ ನಂದಿಯು ಜೊತೆಯಾಗೆ ಮದ್ದಳೆಯಲಿ ಕಿನ್ನರರ ವಾದ್ಯ ಸ್ವರಗಳ ಮಳೆ ಸುರಿಸೆ ಸಾರಿದ ದಾಸದ ಮಾದ ಮಗ ಗರಿದ ಮಗರಿದ ಮಗದ ಮರಿಗ ಮದ ಧರಿ ಸಾರಿದ ದಾಸದ ಮಾದ ಮಗ ಗರಿದ ಮಗರಿದ ಮಗದ ಮರಿಗ ಮದ ಧರಿ ಸದರಿಗ ಮಗರಿದ ಗಮದ ಧರಿದ ದಾಮ ದರಿಗ ಮಗರಿದ ಗರಿದ ಸದ ಗರಿದ ಮದ ರಿದ ಮಗಮ ಸರಿಗ ಮದ ಕಿಂದರರ ವಾದ್ಯ ಸ್ವರಗಳ ಮಳೆ ಸುರಿಸೆ ಗಣಗಳೆಲ್ಲ ಹರನನು ತೀಸುತ್ತ ಪರವಶರಾಗಿ ಸಮಯದಿ ಆನಂದ ನಟನವಾಡಿದ ಚೀಸಭೆಯಲಿ ಹರನು ಶಿವೆಯು ಸಂಭ್ರಮಿಸಿ ಸಾಪಾಡುದ ತತ್ತಿಗಿಡತು ತರಿಗಿಡತು ತರಿಂಗಿಡದು ಎನ್ನುತ್ತಾನಂದ ನಟನವಾಡಿದ ಹರನು ನೀಲಕಂಠನ ಕೊರಳಲಿಗ ನಾಗಾಭರಣ ಕೊಳೆಯುತ್ತೀಡಾಡೆ ನೀಲಕಂಠನ ಕೊರಳಲಿಗ ನಾಗಾಭರಣ ಕೊಳೆಯುತ್ತೀಡಾಡೆ ಮುಟಿಗೆಲಿಗ ಚಂದಿರನುತ ಸಂಗದಿರ ಬೀರುತ್ತವೋಲಾಡೆ ಮುಡಿಗಲಿಗ ಚಂದಿರನುತ ತಂಗದಿರ ಬೀರುತ್ತವೋಲಾಡೆ ಮಂದಗತಿಯಲಿ ಗಂಗೆ ಹರಿದಳು ಧನ್ಯ ತಾನೆಂದು ತಿಳಿಯುತ್ತ ಮಂದಗತಿಯಲಿ ಗಂಗೆ ಹರಿದಳು ಧನ್ಯ ತಾನೆಂದು ತಿಳಿಯುತ್ತ ಬ್ರಹ್ಮಾಂಡವೇ
ರಾಜರಾಜೇಶ್ವರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕಾರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ ಕೃಪಾಕಾರಿ ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ಏಹಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ. ಏಹಿ ಸೌಖ್ಯಂ ದೇಹಿ ಸಿಂಹವಾಹಿನಿ ದಯಾ ಪ್ರವಾಹಿನಿ ಮೋಹಿನಿ ದಯಾ
राजराजेश्वरी कृपाकरि शङ्करि पाहि मां श्री राजराजेश्वरी कृपाकरि शङ्करि पाहि मां श्री राजराजेश्वरी कृपाकरि शङ्करि पाहि मां श्री राजराजेश्वरी शङ्करी ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ ಎಂಥ ಚಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ ಎಂಥ ಚಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ ಎಂಥ ಚಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ ಕಂತು ಹರ ಶಿವ ಚೆಲುವನೆನ್ನುತ್ತ ಕಂತು ಹರ ಶಿವ ಚೆಲುವನೆನ್ನುತ್ತ ಮೆಚ್ಚಿದನು ನೋಡಮ್ಮಮ್ಮ ಕಂತು ಹರ ಶಿವ ಚೆಲುವನೆನ್ನುತ್ತ ಮೆಚ್ಚಿದನು ನೋಡಮ್ಮಮ್ಮ ಎಂಥ ಚಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ ಮನೆಯೆಂಬುದು ಸ್ಮಶಾನವು ನೋಡೆ ಗಜ ಚರ್ಮಾಂಬರವಮ್ಮ ಮನೆಯೆಂಬುದು ಸ್ಮಶಾನವು ನೋಡೆ ಗಜ ಚರ್ಮಾಂಬರವಮ್ಮ ಹಣವೊಂದಾದರೂ ಕೈಯೊಳಗಿಲ್ಲ ಕಪರವನು ನೋಡಮ್ಮಮ್ಮ ಹಣವೊಂದಾದರೂ ಕೈಯೊಳಗಿಲ್ಲ ಕಪರವನು ನೋಡಮ್ಮಮ್ಮ ನಂದಿವಾಹನ ನೀಲಕಂಠನ ನಂದಿವಾಹನ ನೀಲಕಂಠನ ನಂದಿವಾಹನ ನೀಲಕಂಠನ ನಿರ್ಗುಣನ ನೋಡಮ್ಮಮ್ಮ ರಮಣ ಶ್ರೀ ಪುರಂದರ ವಿಠಲನ ಹೊಂದಿದವನೇ ನೋಡಮ್ಮಮ್ಮ ರಮಣ ಶ್ರೀ ಪುರಂದರ ವಿಠಲನ ಹೊಂದಿದ
ಬಂತು ಹರ ಶಿವ ಚಲುವನುತ ಮೆಚ್ಚಿದನು ನೋಡಮ್ಮಮ್ಮ ಎಂತ ಚಲುವಗೆ ಎಂತ ಚಲುವಗೆ ಎಂತ ಚಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು